ಹಳೆಯಕೋಟೆ ಶಂಭುಯಲ್ಲಿ ಮೀನುಗಾರಿಕೆ ಕೆಲಸ ಮಾಡ್ತಿದ್ದೆ. ಬೆಳಗ್ಗೆ 5 ಗಂಟೆಗೆ ಮೀನುಗಾರಿಕೆ ಅಂತ ಹೋಗಿದ್ದೆ, ಹೊರಗೆ ಹೋಗಿದ್ದೆ. ಹೊರಗೆ ಹೋದ ಗಾಳಿ ಜೋರಿಯಿಂದ ನನ್ನ ಪಾತಿ ಮಡಚಿ, ಅದರಿಂದ ದೋಣಿಯವರ ಸಹಾಯದಿಂದ ನಾನು ರಕ್ಷಣಾ ಪಡೆಯವರಿಗೆ ಕಾಲ್ ಮಾಡಿದ್ದೆ. ದೋಣಿಯವರು ಆಗ ರಕ್ಷಣಾ ಪಡೆಯವರು ನನ್ನನ್ನು ಯಾವ ಪ್ಲೇಸಲ್ಲಿ ಏನಾಗಿತ್ತು? ಶ್ರೀರಾಮ್ ಭಜನಾ ಮಂದಿರ ಪ್ಲೇಸ್, ಭಜನಾ ಮಂದಿರ ಇದೆ ಯಾವ ಸಣ್ಣ ಬಾವಿ ಅಲ್ಲಿ ದೋಣಿ ಮಾಡಿ ಬೆಳಗ್ಗೆ ಒಂದು 5 ಗಂಟೆ ಹೋಗಿದೆ. 6 ಗಂಟೆಯಲ್ಲಿ ನನ್ನ ಪಾತಿ ಮುಚ್ಚಿ. ಹೆಸರೆಂತ ನಿಮ್ಮದು? ಯಾದವ್ ಮೊಗೆ. ತಂದೆ ಹೆಸರು? ಯಾದವ್ ಮಂಜು ಮೊಗೆ, ಹಳೆಯಕೋಟೆ ಶಂಭುಯಲ್ಲಿ. ಸಣ್ಣ ಬಾವಿ ಸ್ವಲ್ಪ ಮುಂದುವರಿ, ಗಾಳಿ ಇದೆ ಈ ಕಡೆ. ಹಂಗೆ ಬನ್ನಿ, ಬಿಡ್ಬಿಡ ಬಿಡ್ಬಿಡ ಹಿಡ್ಕ ಹಿಡ್ಕ ಬಿಡ್ಬಿಡ. ಅವನು ಇದು ಬೇಡ, ಹಂಗೇನು ಗಟ್ಟಿ ಹಾಂ ಇಲ್ಲಿ ನಿಲ್ಲಿ. ರೋಪ್ ಸಿಗ್ತದ ಹಂಗೆ ಹಿಡ್ಕ, ಇದು ಹಿಡ್ಕ ಬಿಡ್ಬೇಡ. ರೋಪಿಡಿ ಬಲ್ಲೆ ಹೋಗಿದ್ದ ಮುಂದಲ್ಲಿ ಪಾಸ್ ಆಗದ, ಆ ಕಡೆ ಪಾಸ್ ಆಗದ ಬಲ್ಲಿ. ಮುಗಿದು